ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ವಾರಕ್ಕೊಂದು ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನಮ್ಮ ವೀಕ್ಷಕ ಬಂಧುಗಳಿಗೆ ನೀಡ್ತಾ ಇದ್ದಾರೆ. ನಾವು ಇವತ್ತು ಮೇ 8 ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ, ಇದರ ಬಗ್ಗೆ ನಾವು ಮಾತನಾಡಲಿಕ್ಕೆ ಇದ್ದೇವೆ. ಈ ರೆಡ್ ಕ್ರಾಸ್ ಅಂದರೆ ಏನು, ಇದರ ದಿನಾಚರಣೆ ಯಾಕಾಗಿ ಎನ್ನುವ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಡಾಕ್ಟ್ರೇ, ಮೇ 8 ವಿಶ್ವ ರೆಡ್ ಕ್ರಾಸ್ ದಿನ ಅಂತ ಆಚರಣೆ ಆಗುತ್ತಾ ಇದೆ. ಈ ರೆಡ್ ಕ್ರಾಸ್ ಅಂದರೆ ಏನು? ನೋಡಿ, ರೆಡ್ ಕ್ರಾಸ್ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಸಂಘಟನೆ, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್. ಯಾವುದೇ ಸರ್ಕಾರದ ಅಧೀನಕ್ಕೆ ಒಳಪಡದಂತಹ ಸ್ವಯಂ ಸೇವೆಯೇ ಒಂದು ಮೂಲ ಧ್ಯೇಯವಾಗಿ ಇಟ್ಟುಕೊಂಡಂತಹ ಒಂದು ಅಂತಾರಾಷ್ಟ್ರೀಯವಾದ ಸಂಘಟನೆ ಆಗಿರುತ್ತದೆ. ಇದರ ಮುಖಾಂತರ ಮಾನವೀಯ ಸಂಬಂಧಗಳನ್ನು, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸಗಳು ನಡೀತಾ ಇದೆ ವಿಶ್ವದಾದ್ಯಂತ. ಇದೊಂದು ಅಂತಾರಾಷ್ಟ್ರೀಯ ಸಂಘಟನೆ, ಬರೀ ಒಂದು ದೇಶಕ್ಕೆ ಸೀಮಿತವಾದ, ಒಂದು ರಾಜ್ಯಕ್ಕೆ, ಒಂದು ಜಿಲ್ಲೆಗೆ ಸೀಮಿತವಾದ್ದಲ್ಲ. ಸುಮಾರು ಒಂದು 400 ರಾಷ್ಟ್ರಗಳಲ್ಲಿ ಈ ರೆಡ್ ಕ್ರಾಸ್ ಅನ್ನುವಂಥ ಸಂಘಟನೆ ಇದೆ. ನಾನ್ ಗವರ್ಮೆಂಟಲ್ ಸೇವೆಯೇ ಪರಮೋಚ್ಚ ಧ್ಯೇಯವಾಗಿ ಇಟ್ಕೊಂಡಂತಹ ಒಂದು ಸಂಘಟನೆ ಆಗಿರ್ತದೆ. ನಮ್ಮ ಭಾರತ ದೇಶದಲ್ಲಿ ಸಹ ಇದೆ. 1864ರಲ್ಲಿ ಶ್ರೀ ಹೆನ್ರಿ ಡೂನಾಟ್ ಅಂತ ಹೇಳುವ ಒಬ್ಬ ಸ್ವಿಸ್ ವ್ಯಾಪಾರಿ ಈ ಸಂಘಟನೆಯನ್ನು ಹುಟ್ಟುಹಾಕಿರುವಂಥದ್ದು. 1864ನಲ್ಲಿ ಅವರು ಶ್ರೀ ಹೆನ್ರಿ ಡ್ಯೂನಾಟ್ ಅವರು ಹುಟ್ಟಿದ ದಿನ ಮೇ 8. ಸೊ ಅವರ ನೆನಪಿಗಾಗಿ ಮೇ 8 ನಾವು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ದಿನಾಚರಣೆ ಅಂತೇಳಿ ಪ್ರತಿ ವರ್ಷ ನಾವು ಆಚರಿಸ್ತಾ ಇದ್ದೇವೆ. ಆಚರಿಸಿ ರೆಡ್ ಕ್ರಾಸಿನ ಏನು ಧ್ಯೇಯಗಳೇನಿದೆ, ಏನು ಮೋಟೋ ಏನಿದೆ, ಅದನ್ನು ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಜಗತ್ತಿನಾದ್ಯಂತ ಮಾಡ್ತಾ ಇದ್ದೇವೆ. ಹೆಚ್ಚಾಗಿ ಕೇಳಿಬರುವುದು ಯುದ್ಧ ಸಂದರ್ಭಗಳಲ್ಲಿ, ಅದರಲ್ಲೂ ಮಹಾಯುದ್ಧದ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಹೆಚ್ಚು ಪ್ರಚಲಿತವಾಗಿತ್ತು. ಯಾವೆಲ್ಲ ಕೆಲಸ ಮಾಡ್ತಾ ಇತ್ತು? ನೋಡಿ, ರೆಡ್ ಕ್ರಾಸ್ ಅನ್ನೋದು ಇದರ ಇತಿಹಾಸವನ್ನು ನಾವು ಕೆದಕಿದರೆ 1859ರಲ್ಲಿ, ಭಾಳ ಹಿಂದೆ, 1 ಶತಮಾನಗಳಷ್ಟು ಹಿಂದೆ, 1859 ಜೂನ್ 24ರಲ್ಲಿ ಒಂದು ಯುದ್ಧ ನಡೆಯಿತು. ಮಹಾಯುದ್ಧಕ್ಕಿಂತಲೂ ಮೊದಲನೇ ಮಹಾಯುದ್ಧಕ್ಕಿಂತಲೂ ಮೊದಲು. ಇದು ಸಲ್ಫರಿನೋ ಕದನ ಅಂತೇಳಿ. ಆವಾಗೆಲ್ಲ ಯುದ್ಧಗಳು ಜಾಸ್ತಿ ಆಗ್ತಾಯಿತ್ತು. ಇಟಲಿ ಮತ್ತು ಫ್ರಾನ್ಸ್ ಒಂದು ಕಡೆಯಲ್ಲಿದ್ದರೆ ಆಸ್ಟ್ರಿಯಾ ಇನ್ನೊಂದು ಕಡೆ ಇತ್ತು, ನೆಪೋಲಿಯನ್ನ ಕಾಲದಲ್ಲಿ. ಸೊ ಈ ಇಟಲಿ ಮತ್ತು ಫ್ರಾನ್ಸ್ ಆಸ್ಟ್ರಿಯಾದ ವಿರುದ್ಧ ಯುದ್ಧ ನಡೆದ 15 ದಿನಗಳ ಕಾಲ, ಸುಮಾರು 15 ಲಕ್ಷ ಜನ ಈ ಯುದ್ಧದಲ್ಲಿ ಪಾಲ್ಗೊಂಡರು. 15 ದಿನಗಳ ಕಾಲ ಈ ಯುದ್ಧ ನಡೆಯಿತು. ಯುದ್ಧ ನಡೆದಾಗ, ಸಾಮಾನ್ಯವಾಗಿ ಯುದ್ಧ ನಡೆದಾಗ ಜನ ಸಾವು ಆಗುವಂಥದ್ದು, ಅವರಿಗೆ ಏಟು ಬೀಳುವಂಥದ್ದು, ರಕ್ತದ ಓಕುಳಿ ಹರಿಯುವಂಥದ್ದು, ಕುದುರೆಗಳನ್ನು ಬಳಸಿ ಮಾಡಿದಂಥ ಕುದುರೆಗಳನ್ನು ಬಳಸಿ ಮಾಡುವಂಥ ಯುದ್ಧಗಳು. ಇದನ್ನು ಯುದ್ಧ ಆಗುವ ಸಂದರ್ಭದಲ್ಲಿ ನಮ್ಮ ಹೆನ್ರಿ ಡೊನಾಟ್ ಅನ್ನೋನು ಒಬ್ಬ ಪಕ್ಕಾ ವ್ಯಾಪಾರಿ, ಅವನು ಬಿಸ್ನೆಸ್ ಮ್ಯಾನ್, ಅವನು ಸ್ವಿಟ್ಜರ್ಲೆಂಡ್ನವನು. ಅವರೇನು ಮಾಡಿದರು, ಸ್ವಿಟ್ಜರ್ಲೆಂಡಿಂದ ಅವರು ಅಲ್ಜೀರಿಯಾಕ್ಕೆ ಟ್ರಾವೆಲ್ ಮಾಡ್ತಾಯಿದ್ರು. ಅವರೊಂದು ಹೊಸತಾದಂಥ ಬಿಸ್ನೆಸ್, ವ್ಯಾಪಾರಿ ಅಂದಮೇಲೆ ಬಿಸ್ನೆಸ್ ಶುರು ಮಾಡಬೇಕು. ಕಾರ್ನ್ ಮಿಲ್ ಸ್ಥಾಪನೆ ಮಾಡಲಿಕ್ಕೆ ನೆಪೋಲಿಯನ್ ಹತ್ರ ಒಂದು ಲ್ಯಾಂಡಿಗೆ ಪರ್ಮಿಷನ್ ಕೇಳೋಕ್ಕೆ ಹೋಗ್ತಾ ಇರುವಾಗ ಸಾಯಂಕಾಲದ ಹೊತ್ತು ಇದನ್ನು ನೋಡಿದಾಗ ಯುದ್ಧದ ದೃಶ್ಯವನ್ನು ನೋಡಿದರು. ಯುದ್ಧದ ದೃಶ್ಯ ನೋಡಿದಾಗ ಅವರಿಗೆ ಭಯಂಕರವಾದಂಥ ನೋವುಂಟಾಯಿತು. ಯಾಕೆಂದರೆ ಲಕ್ಷಾಂತರ ಜನರು ಸಾಯ್ತಾ ಇದ್ದಾರೆ, ಕೈಕಾಲು ತುಂಡಾಗಿ ಬಿದ್ದಿದ್ದಾರೆ, ಕುದುರೆಗಳು, ಆನೆಗಳು ಎಲ್ಲವೂ ಬಿದ್ದುಕೊಂಡಿದೆ. ಅದನ್ನು ನೋಡಿದಾಗ ಅವರಿಗೆ ಉಪಚರಿಸಲಿಗಳಿಗೆ ಕೈಗಳೇ ಇಲ್ಲ. ಅಲ್ಲಿ ಯಾವುದೇ ಜಾತಿ, ಮತ, ಧರ್ಮ ಇಲ್ಲ, ಮನುಷ್ಯರು, ಪ್ರಾಣಿಗಳು ಎಲ್ಲವೂ ಬಿದ್ದುಕೊಂಡಿತ್ತು. ಅವ್ರನ್ನ ಯಾರು ಹೇಳೋರು ಕೇಳೋರಿಲ್ಲ. ಅಂಥ ಒಂದು ನೋವಿನ ಪರಿಸ್ಥಿತಿ ನೋಡಿದಾಗ ಒಬ್ಬ ವ್ಯಾಪಾರಿಗೂ ಸಹ ಒಂದು ಕನಿಕರ ಮೂಡಿತು. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಮನುಕುಲಕ್ಕೆ ಮಾಡಬೇಕು ಅಂತ ಹೇಳೋ ಒಂದು ಮನ ಪರಿವರ್ತನೆ ಆಯಿತು ನಮ್ಮ ಹೆನ್ರಿ ಡೊನಾಟಿಗೆ. ಸೊ ಅವರೇನು ಮಾಡಿದರು, ನಾವೊಂದು ಸಂಘಟನೆಯನ್ನು ಶುರು ಮಾಡಬೇಕು. ಆ ಸಂಘಟನೆ ಏನಾಗಿರಬೇಕು ಅಂದರೆ, ಈ ಯುದ್ಧ ಕಾಲದಲ್ಲಿ ಏನೇನು ತೊಂದರೆಗಳಾಗ್ತಾ ಇದೆ ಅಂತಹ ಶೋಷಿತರಿಗೆ, ಗಾಯಾಳುಗಳಿಗೆ, ತೊಂದರೆ ಆದವರಿಗೆ ಒಂದು ಸೇವೆ ಮಾಡಲಿಕ್ಕೆ ಒಂದು ಸಂಘಟನೆಯನ್ನು ಹುಟ್ಟು ಮಾಡಬೇಕು ಅಂತೇಳಿ ಅವರು ಪ್ರಯತ್ನ ಮಾಡಿದರು. ಅದನ್ನು ಅವರು ಒಂದು ಬುಕ್ಕಿನ ಮುಖಾಂತರ, ದ ಮೆಮೊರಿ ಆಫ್ ಸಾಲ್ಫೆರಿನೋ ಅಂತ ಹೇಳಿ ಒಂದು ಬುಕ್ಕನ್ನು ಮಾಡಿದರು. ಬಹಳ ಫೇಮಸ್ ಆದಂಥ ಬುಕ್ಕು, ಈಗಲೂ ಲಭ್ಯವಿದೆ. ಅದನ್ನು ಓದಿದರೆ ಬಹುಶಃ ಯುದ್ಧದ ದೃಶ್ಯವನ್ನು ಬಹಳಷ್ಟು ಮನ ಕಲಕುವ ರೀತಿಯಲ್ಲಿ, ಅದರಲ್ಲಿ ಯಾವ ರೀತಿ ತೊಂದರೆ ಆಗಿದೆ, ಯಾವ ರೀತಿ ಯುದ್ಧಗಳು ನಡೆದಿದೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದರು. ಆ ಯುದ್ಧದಲ್ಲಿ ಅವರು 2 ಪ್ರಸ್ತಾವನೆಗಳನ್ನು ಇಟ್ಟರು. ಯಾವ ರೀತಿ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯನ್ನು ನಾವು ಹುಟ್ಟು ಹಾಕಬೇಕು, ಸ್ವಯಂ ಸೇವಾ ಸಂಘಟನೆಯನ್ನು ಹುಟ್ಟು ಹಾಕಬೇಕು, ಮತ್ತು ಆ ಸ್ವಯಂ ಸೇವಕರಿಗೆ ಯಾವುದೇ ಒಂದು ಪಕ್ಷಕ್ಕೆ, ಯಾವುದೇ ಒಂದು ರಾಷ್ಟ್ರಕ್ಕೆ, ಯಾವುದೇ ಒಂದು ತಂಡಕ್ಕೆ ಗುಂಪುಗಾರಿಕೆ ಇಲ್ಲದೆ ಇಂತಹ ಯುದ್ಧಗಳು ನಡೆದಾಗ ಅವರಿಗೆ ನೇರವಾಗಿ ಹೋಗಿ ಅಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳೋ ಒಂದು 2 ಪಾಯಿಂಟಿನ ಅಜೆಂಡಾವನ್ನು ಆ ಬುಕ್ನಲ್ಲಿ ಪ್ರಸ್ತಾವನೆ ಮಾಡಿದರು. ಇದು 1859ರಲ್ಲಿ ನಡೆದಂಥ ಯುದ್ಧ. 1863ರಲ್ಲಿ ಈ ಬುಕ್ಕನ್ನು ಬರೆದರು. ಅದನ್ನು ಜಿನಿವಾದಲ್ಲಿ ಅದನ್ನು ಹಂಚಿದರು, ಉಚಿತವಾಗಿ ಹಂಚಿದರು.
ಇದನ್ನು ಹಂಚಿದಾಗ ಅಲ್ಲಿಯ ಜಿನೆವಾದಲ್ಲಿರುವಂಥ ಒಂದು ಸಂಘಟನೆ ಇದನ್ನು ನೋಡಿ ಅವರಿಗೆ ಪ್ರೇರೇಪಿತರಾಗಿ ಅವರೊಂದು ಆರ್ಗನೈಸೇಷನನ್ನು ಮಾಡಿದರು. ಅದರಲ್ಲಿ 5 ಜನ ಇದ್ದರು. ಈ ಸಂಘಟನೆ ಏನು ಅಂದರೆ ಯಾವುದೇ ಒಂದು ಜಾತಿ, ಮತ, ಧರ್ಮ, ಒಂದು ವ್ಯಕ್ತಿಗೆ ಸೀಮಿತವಾದಂಥ ಸಂಘಟನೆ ಅಲ್ಲ. ಅದರಲ್ಲಿ ಒಬ್ಬರು ರಿಟೈರ್ಡ್ ಮಾಸ್ಟರ್ ಇದ್ದರು, ಟೀಚರ್ ಇದ್ದರು, ಒಬ್ಬರು ಆರ್ಮಿ ಆಫೀಸರ್ ಇದ್ದರು, ಒಬ್ಬರು ಸೋಷಿಯಲ್ ಸರ್ವೆಂಟ್ ಇದ್ದರು, ಒಬ್ಬರು ಕರ್ನಲ್ ಇದ್ದರು, ಒಬ್ಬರು ವೈದ್ಯರಿದ್ದರು, ಮತ್ತೊಬ್ಬರು ವ್ಯಾಪಾರಿ. ಈ 5 ಜನರ ಒಂದು ತಂಡವನ್ನು ಇವರು ಹುಟ್ಟು ಹಾಕಿದರು. ಅದನ್ನು ಸೆಕ್ರೆಟರಿಯಾಗಿ ಅವರನ್ನು ಪ್ರಪ್ರಥಮವಾಗಿ ನಮ್ಮ ಹೆನ್ರಿ ಡುನಾಟ್ ಅವ್ರನ್ನ ಕಾರ್ಯದರ್ಶಿಯಾಗಿ ಮಾಡಿದರು. ಇದರ ಫಲವಾಗಿ 864ರಲ್ಲಿ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಸೊಸೈಟಿ ಅಂತೇಳಿ ಹುಟ್ಟಿತು. 864ರಲ್ಲಿ ಈ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಘಟನೆ ಹುಟ್ಟಿಕೊಂಡಿತು. ಆನಂತರ ನಡೆದದ್ದು ಇತಿಹಾಸ. ಆಮೇಲೆ ಒಂದೊಂದಾಗಿ ಪ್ರೋಟೋಕಾಲ್ಗಳು, ರೂಲ್ಸ್ಗಳು, ರೆಗ್ಯುಲೇಷನ್ಗಳು ಸೇರಿಕೊಂಡು ಇವತ್ತು ಒಂದು ಬಹಳ ದೊಡ್ಡ ವಿಶ್ವವ್ಯಾಪಿಯಾಗಿ ಬೆಳೆದು ನಿಂತಿದೆ. ಇದರ ಧ್ಯೇಯವಾಕ್ಯ ಏನಂದರೆ ಮಾನವೀಯತೆಯಿಂದ ಶಾಂತಿ ಕಡೆಗೆ, ಅಂದರೆ ಥ್ರೂ ಹ್ಯುಮ್ಯಾನಿಟಿ ಟು ಪೀಸ್. ಮಾನವೀಯತೆಯಿಂದ ಶಾಂತಿ ಕಡೆಗೆ ಜನರ ಸೇವೆ ಮಾಡಿ, ನೊಂದವರ, ಶೋಷಿತರ, ದಲಿತರ, ಯುದ್ಧ ಕೈದಿಗಳ, ಯುದ್ಧ ಪ್ರಿಸನರ್ಸ್ಗಳನ್ನು ಸೇವೆ ಮಾಡಿ, ಕಷ್ಟದಲ್ಲವರಿಗೆ ಸೇವೆ ಮಾಡಿ ಅವರನ್ನು ಮಾನವೀಯತೆಯನ್ನು ತೋರಿಸಿ ಅಂತಹ ಥ್ರೂ ಹ್ಯುಮ್ಯಾನಿಟಿ ಟು ಪೀಸ್, ಶಾಂತಿ ಕಡೆಗೆ, ಶಾಂತಿಯ ಸಂದೇಶವನ್ನು ಸಾರುವಂಥ ಒಂದು ಸಂಘಟನೆ ಹುಟ್ಟುಕೊಂಡಿತು. ಅವರ ನೆನಪಿಗಾಗಿ ಹೆನ್ರಿ ಡುನಾಟ್ ಅವರು ಈ ಸಂಘಟನೆಯನ್ನು ಶುರು ಮಾಡಿದರು. ಅವರ ಹುಟ್ಟುಹಬ್ಬದ ನೆನಪಾಗಿ ನಾವು ಈ ವರ್ಷದ ಈ ಜಗತ್ತಿನಾದ್ಯಂತ ಈ ದಿನವನ್ನು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ದಿನ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ ಮೇ 8ರಂದು ನಡೆಯುತ್ತದೆ. ಈ ರೆಡ್ ಕ್ರಾಸ್ ಎನ್ನುವಂತಹದ್ದು ಬಹಳ ಪ್ರಚಲಿತದಲ್ಲಿ, ಅದರಲ್ಲೂ ಹೆಚ್ಚಾಗಿ ಯುದ್ಧ ಕಾಲದಲ್ಲಿ ಕೇಳಿ ಬರುವಂತಹ ಸಂಗತಿ. ಈಗ ಈ ರೆಡ್ ಕ್ರಾಸ್ ಹುಟ್ಟಿಕೊಂಡದ್ದು ಹೇಗೆ ಅಂತ ಹೇಳಿದ್ರಿ ಡಾಕ್ಟ್ರೆ, ಇದರ ಧ್ಯೇಯ ಉದ್ದೇಶಗಳೇನು? ನೋಡಿ, ರೆಡ್ ಕ್ರಾಸ್ನಲ್ಲಿ ಸಾಮಾನ್ಯವಾಗಿ 2 ಕ್ಯಾಟಗರಿಯಾದಂತಹ ಕೆಲಸಗಳು ನಾವು ಮೇಜರ್ ಆಗಿ ಹೇಳ್ತೇವೆ. ಒಂದು ಯುದ್ಧ ಕಾಲದಲ್ಲಿ ಹುಟ್ಟಿಕೊಂಡಂತಹ ಒಂದು ಸಂಘಟನೆ ಆದ ಕಾರಣ ವಾರ್ ಟೈಮ್ ಆ್ಯಕ್ಟಿವಿಟೀಸ್ ಅಂತ, ಯುದ್ಧ ಕಾಲದಲ್ಲಿ ನಡೆದಿರುವಂತಹ ಒಂದು ಕೆಲಸಗಳು ಅಂತೇಳಿ, ಮತ್ತು ಪೀಸ್ ಟೈಮ್ ಆ್ಯಕ್ಟಿವಿಟೀಸ್ ಅಂದರೆ ಶಾಂತಿ ಸಂದರ್ಭಗಳಲ್ಲಿ ಏನೇನು ಮಾಡಬೇಕು ಅನ್ನೋದರ ಬಗ್ಗೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದರಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಯುದ್ಧ ಕಾಲದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಯುದ್ಧ ನಡೆದಾಗ ಈ ರೆಡ್ ಕ್ರಾಸ್ ಲಾಂಛನವನ್ನು ಬಳಸ್ಕೊಂಡು, ರೆಡ್ ಕ್ರಾಸಿಗೆ ಒಂದು ಲಾಂಛನ ಇದೆ, ಒಂದು ಬಿಳಿ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಪ್ಲಸ್ ಮಾರ್ಕ್ ಇರುವಂಥದ್ದು. ಸಾಮಾನ್ಯವಾಗಿ ವೈದ್ಯರುಗಳು ಬಳಸ್ತಾ ಇದ್ರು, ಈಗ ಅದನ್ನು ಬಳಸಬಾರ್ದಂತ ರೂಲ್ ಬಂದಿದೆ. ರೆಡ್ ಕ್ರಾಸ್ ಅದಕ್ಕೆ ತಡೆ ಹೊಟ್ಟಿತ್ತು, ವೈದ್ಯರುಗಳು ಅದನ್ನು ಬಳಸಬಾರ್ದು. ಹೌದು, ಅಂತಾರಾಷ್ಟ್ರೀಯವಾಗಿ ರೆಡ್ ಕ್ರಾಸ್ನ ಲೋಗೋ ಅಂತ ಹೇಳಿ ಈಗ ಯಾರು ವೈದ್ಯರು ಬಳಸುವುದಿಲ್ಲ. ಈಗ ಪ್ಲಸ್ ಮಾರ್ಕ್ ಬಿಳಿ ಹಿನ್ನೆಲೆಯಲ್ಲಿ ಈಕ್ವಲ್ ಲೆಂತ್ ಇರುವಂಥ ಒಂದು ಪ್ಲಸ್ ಮಾರ್ಕನ್ನು, ಮೊದಲು ಅದನ್ನು ಅದರ ಲೆಂತ್ ಉದ್ದ ಅಗಲ ಸರಿಯಾಗಿರಲಿಲ್ಲ, ಹೆಚ್ಚು ಕಡಿಮೆ ಇತ್ತು. ಅದಕ್ಕೆ ಮುಸ್ಲಿಂ ರಾಷ್ಟ್ರಗಳು ಅದನ್ನು ರೆಡ್ ಕ್ರೆಸೆಂಟ್ ಅಂತ ಕರೆದು ಆಮೇಲೆ ಅದನ್ನು ಪ್ಲಸ್ ಮಾರ್ಕ್ ಅಂತ ಮಾಡಿ, ಈಗ ಬಿಳಿ ಬ್ಯಾಕ್ಗ್ರೌಂಡ್ನಲ್ಲಿ ಇರುವಂತಹ ರೆಡ್ ಮಾರ್ಕ್ನಲ್ಲಿ ಪ್ಲಸ್ ಮಾರ್ಕ್ ಇರುವಂಥದ್ದನ್ನು ನಾವು ಅದರ ಲೋಗೋ ಅಂತ ಹೇಳಿ ತಿಳಿಸ್ತೇವೆ. ಬಿಳಿ ಅಂದರೆ ಶಾಂತಿಯ ಸಂಕೇತ, ಅಂದರೆ ಪ್ರೀತಿಯ ಸಂಕೇತ, ಶರಣಾಗತಿಯಾದಂಥ ಸಂಕೇತ ಅಂತೇಳಿ ಅದನ್ನು ಬಳಸ್ಕೊಂಡು ಈ ಯುದ್ಧ ಸಮಯದಲ್ಲಿ ಈ ಲಾಂಛನವನ್ನು ಪ್ಲಸ್ ಮಾರ್ಕ್ ಇರುವಂಥ ರೆಡ್ ಕ್ರಾಸ್ ಸಿಂಬಲನ್ನು ಹಾಕಿದವರು ಎಲ್ಲಿ ಬೇಕಾದರೂ ಹೋಗ್ಬೋದು. ಅವ್ರನ್ನ ಯಾರು ಶತ್ರುಗಳು ಅವ್ರನ್ನ ಮುಟ್ಟಬಾರ್ದು, ಯಾವುದೇ ತೊಂದರೆ ಕೊಡಬಾರ್ದು, ಅವರಿಗೆ ಯಾರ ಪರ್ಮಿಷನ್ ಅಗತ್ಯವಿಲ್ಲ, ನೇರವಾಗಿ ಹೋಗಿ ಸಹಾಯ ಮಾಡಲಿಕ್ಕೆ ಒಂದು ಪರ್ಮಿಷನ್ ಇದೆ ಅಂತೇಳಿ. ಸೊ ಏನು ವಾರ್ ಟೈಮ್ನಲ್ಲಿ ಏನು ಮಾಡ್ತೇವೆ, ಈ ರೆಡ್ ಕ್ರಾಸ್ ಸದಸ್ಯರು ಹೋಗಿ ಸೇವೆ ಮಾಡುವಂಥದ್ದು. ಅದಲ್ಲದೆ ಪೀಸ್ ಟೈಮ್ ಆ್ಯಕ್ಟಿವಿಟೀಸ್ನಲ್ಲಿ ಈಗ ನ್ಯಾಚುರಲ್ ಡಿಸಾಸ್ಟರ್, ಮ್ಯಾನ್ ಮೇಡ್ ಡಿಸಾಸ್ಟರ್ಗಳು ಏನೇನು ನೈಸರ್ಗಿಕವಾಗಿ ಭೂಕಂಪ ಆಗ್ತದೆ, ಕಟ್ಟಡ ಬೀಳ್ತದೆ, ಆಕ್ಸಿಡೆಂಟ್ಗಳಾಗ್ತದೆ, ಸುನಾಮಿಗಳು ಬರ್ತವೆ, ಚಂಡಮಾರುತಗಳು ಬರ್ತವೆ. ಈಗ ನೋಡಿ, ಒಡಿಸ್ಸಾದಲ್ಲಿ ನಡೆಯುವಂಥ ಇದರಲ್ಲಿ ರೆಡ್ ಕ್ರಾಸ್ ವಾಲಂಟಿಯರ್ಸ್ ತುಂಬ ಜನ ಇದ್ದಾರೆ. ಫ್ಲಡ್ ರಿಲೀಫ್ ಕಾರ್ಯಕ್ರಮಗಳು ಅಂಥದ್ರಲ್ಲೆಲ್ಲ ನಮ್ಮ ಇದು ರೆಡ್ ಕ್ರಾಸ್ ಕಾರ್ಯಕರ್ತರು ಹೋಗಿರ್ತಾರೆ. ಪೀಸ್ ಟೈಮ್ ಆ್ಯಕ್ಟಿವಿಟೀಸ್ನಲ್ಲಿ ಮತ್ತು ಮ್ಯಾಟರ್ನಲ್ ಹೆಲ್ತ್ ಮತ್ತು ಚೈಲ್ಡ್ ಹೆಲ್ತ್ ಅಂತೇಳಿ, ಈ ಅನೀಮಿಯಾ ರಕ್ತಹೀನತೆ ಆದಾಗ ನಮ್ಮ ರೆಡ್ ಕ್ರಾಸ್ ವಾಲಂಟಿಯರ್ಗಳು ಮನೆ ಮನೆಗೆ ಹೋಗಿ ಅವರಿಗೆ ಒಂದು ಪೋಷಕಾಂಶಯುಕ್ತ ಆಹಾರ ತಿನ್ನಲಿಕ್ಕೆ ಮೋಟಿವೇಟ್ ಮಾಡುವಂಥದ್ದು. ಕಮ್ಯುನಿಟಿ ಮೆಡಿಸಿನ್ ಅಂತ ಹೇಳ್ತೇವೆ ನಾವು. ಜನರ ಹತ್ರ ಹೋಗಿ ಜನರನ್ನು ಮೋಟಿವೇಟ್ ಮಾಡುವಂಥ ಕೆಲಸವನ್ನು ರೆಡ್ ಕ್ರಾಸ್ ಮಾಡ್ತಾ ಇದೆ. ಅದಲ್ಲದೆ ಚೈಲ್ಡ್ ಹೆಲ್ತ್, ಮಗುವಿಗೆ ಅಪೌಷ್ಟಿಕತೆ ಆಗದಾರದಂತೆ ಯಾವ ರೀತಿ ಆಹಾರ ತಗೊಳ್ಬೇಕು ಅದನ್ನು, ಮತ್ತು ನಮ್ಮ ಫಸ್ಟ್ ಏಡ್ ಕಾರ್ಯಕ್ರಮಗಳು ಏನೇನು ಇರ್ಬೋದು. ಯೂತ್ ರೆಡ್ ಕ್ರಾಸ್ ಅಂತ ಇದೆ, ಜೂನಿಯರ್ ರೆಡ್ ಕ್ರಾಸ್ ಅಂತ ಇದೆ. ಜನರಲ್ಲಿ ಒಂದು ಏನದು ಸಮಾಜದಲ್ಲಿ ಸೇವೆ ಮಾಡಬೇಕು ಅಂತ ಹೇಳುವ ಮನಸ್ಸು ಮೂಡಿಸುವಂಥ ಕೆಲಸಗಳನ್ನು ಈ ಜೂನಿಯರ್ ರೆಡ್ ಕ್ರಾಸ್ ಮತ್ತು ಯೂತ್ ರೆಡ್ ಕ್ರಾಸ್ ಮುಖಾಂತರ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಮಾಡ್ತೇವೆ, ಹೆಲ್ತ್ ಆ್ಯಕ್ಟಿವಿಟೀಸ್ ಕಾಡ್ತೇವೆ. ಇದೆಲ್ಲ ಹೆಚ್ಚಿನ ಜನರಿಗೆ ಈ ರೆಡ್ ಕ್ರಾಸ್ ಅಂದರೆ ಬರೀ ಬ್ಲಡ್ ಡೊನೇಷನ್ ಅಂತ ತಿಳ್ಕೊಂಡಿದ್ದಾರೆ. ಬ್ಲಡ್ ಡೊನೇಷನ್ ಈಸ್ ಎ ಪಾರ್ಟ್ ಆಫ್
ದಿ ರೆಡ್ ಕ್ರಾಸ್ ಆಕ್ಟಿವಿಟೀಸ್. ಸೇವೆಯ ಒಂದು ಅಂಗ ಮಾತ್ರ. ಈ ಶಾಂತಿ ಸಮಯದಲ್ಲಿ ನಾವು ಏನೇನು ಆಕ್ಟಿವಿಟೀಸ್ ಮಾಡ್ತೇವೆ, ನ್ಯಾಚುರಲ್ ಡಿಸಾಸ್ಟರ್, ನ್ಯಾಚುರಲ್ ಕೆಲಾಮಿಟೀಸ್ ಆದಾಗ, ಮತ್ತೆ ಡಿಸಾಸ್ಟರ್ ಮಿಟಿಗೇಷನ್, ಡಿಸಾಸ್ಟರ್ ಪ್ರಿವೆನ್ಷನ್, ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ರೆಡ್ ಕ್ರಾಸ್ನ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಈ 2 ಧ್ಯೇಯವಾಕ್ಯಗಳನ್ನು ಇಟ್ಟುಕೊಂಡು ರೆಡ್ ಕ್ರಾಸಿಗೆ ಮೋಟೋ ಏನಿದೆ, ಥ್ರೂ ಹ್ಯುಮ್ಯಾನಿಟಿ ಟು ಪೀಸ್ ಅಂತೇಳಿ, ಅದಕ್ಕೆ ಅದರದ್ದೇ ಆದಂಥ ಪ್ರಿನ್ಸಿಪಲ್ಗಳಿದೆ. ಒಂದು ರೆಡ್ ಕ್ರಾಸ್ ಮೆಂಬರ್ ಆದವನು, ರೆಡ್ ಕ್ರಾಸ್ ಸಂಘಟನೆಯಲ್ಲಿರುವವನು ಅದರ ಪ್ರಿನ್ಸಿಪಲ್ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಅದರ ಯಾವುದರ ಮುಖಾಂತರ ಕೆಲಸ ಮಾಡ್ತೇವೆ ಅಂತೇಳಿ 7 ಮುಖ್ಯವಾದ ಪ್ರಿನ್ಸಿಪಲ್ಗಳಿದೆ. ಒಂದು ಹ್ಯುಮ್ಯಾನಿಟಿ ಅಂದರೆ ಮಾನವೀಯ ನೆಲೆಗಳು, ಮಾನವೀಯ ನೆಲೆಗಟ್ಟನ್ನು ಇಟ್ಕೊಂಡು ಯಾವುದೇ ಜಾತಿ ಮತ ಭೇದ ಮಾಡದೆ, ಅವನು ಕುಂಟ ಇರ್ಬೋದು, ಹೆಳವ ಇರ್ಬೋದು, ಕುರುಡ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ದೇಶಕ್ಕೆ ಸಂಬಂಧಿಸಿರ್ಬೋದು, ಗಂಡು ಇರ್ಬೋದು, ಹೆಣ್ಣು ಇರ್ಬೋದು, ಯಾವುದನ್ನು ನೋಡದೆ ಮಾನವೀಯ ದೃಷ್ಟಿಯಿಂದ, ಅದು ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಎಲ್ಲರನ್ನ ಸೇವೆ ಮಾಡಬೇಕು. ತನ್ನನ್ನು ಅವರ ಸೇವೆಗೆ, ಅವನು ಕುಷ್ಠರೋಗಿನೂ ಇರ್ಬೋದು ಅಥವಾ ಇನ್ಯಾವುದೇ ರೋಗದಿಂದ ಏಡ್ಸ್ ರೋಗಿನೂ ಇರ್ಬೋದು, ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಮಾನವೀಯ ದೃಷ್ಟಿಯಿಂದ ಸೇವೆ ಮಾಡಬೇಕು. ಒಬ್ಬ ರೆಡ್ ಕ್ರಾಸ್ ಮೆಂಬರ್ ಹ್ಯುಮ್ಯಾನಿಟಿ ದೃಷ್ಟಿಯಿಂದ, ಮಾನವೀಯತೆಯ ದೃಷ್ಟಿಯಿಂದ ಅವ್ರನ್ನ ಸೇವೆ ಮಾಡಬೇಕಾಗತ್ತೆ. ಮತ್ತು ಯೂನಿವರ್ಸಾಲಿಟಿ ಅಂತೇಳಿ ಇದೊಂದು ಸರ್ವವ್ಯಾಪಕತೆ, ಅಂದರೆ ಎಲ್ಲ ಜಗತ್ತಿನೆಲ್ಲೆಡೆ ಈ ಸಂಘಟನೆಗಳು ಇದೆ. ಸ್ಟಾರ್ಟ್ ಆದಾಗ ಬರೀ ಜಿನೆವಾದಲ್ಲಿ, ಸ್ವಿಟ್ಜರ್ಲೆಂಡ್ನಲ್ಲಿ ಇದ್ದದ್ದು, ಇವತ್ತು 196 ದೇಶಗಳು ಈ ಜಿನೆವಾ ಒಪ್ಪಂದಕ್ಕೆ ಸೈನ್ ಹಾಕಿದೆ. 350 ರಾಷ್ಟ್ರಗಳಲ್ಲಿ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಸಂಘಟನೆಗಳಿದೆ. ನಮ್ಮ ಭಾರತದಲ್ಲೂ ಇದೆ. 1920ನಲ್ಲಿ ಭಾರತ ದೇಶದಲ್ಲಿ ಸ್ಟಾರ್ಟ್ ಆಯಿತು. 1921ನಲ್ಲಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಯಿತು. ದಕ್ಷಿಣ ಕನ್ನಡದಲ್ಲಿಯೂ ಸಹ ಈ ಸಂಘಟನೆಗಳು, ರೆಡ್ ಕ್ರಾಸ್ ಸೊಸೈಟಿ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅಂತ ಇದೆ. ದೇಶದಲ್ಲಿ ನಮ್ಮ ದೇಶದ ಪ್ರೆಸಿಡೆಂಟ್ ಅದರ ಅಧ್ಯಕ್ಷರಾಗಿರ್ತಾರೆ, ಪ್ಲಸ್ ರೆಡ್ ಕ್ರಾಸ್ ಚೇರ್ಮನ್ ಅಂತ ದೇಶದಲ್ಲಿ ಒಬ್ಬರು ಇರ್ತಾರೆ. ರಾಜ್ಯದಲ್ಲಿ ಗವರ್ನರ್ ಅದರ ಅಧ್ಯಕ್ಷರಾಗಿರ್ತಾರೆ, ಒಬ್ಬರು ರೆಡ್ ಕ್ರಾಸ್ ಚೇರ್ಮನ್ ಅಂತ ಇರುತ್ತೆ. ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯವರು ಅದರ ಅಧ್ಯಕ್ಷರಾಗಿರ್ತಾರೆ, ಒಬ್ಬರು ಚೇರ್ಮನ್ ಅಂತ ಇರ್ತಾರೆ, ಪ್ಲಸ್ ಒಂದು ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಇರ್ತಾರೆ. ಒಂದು 10-12 ಮೆಂಬರ್ಗಳು ಆ ಆಡಳಿತವನ್ನು ನೋಡ್ಕೋತಾರೆ. ಯಾವುದೇ ಸರ್ಕಾರಕ್ಕೆ ಅಧೀನಕ್ಕೆ ಬಾರದೆ. ಈಗ ರೆಡ್ ಕ್ರಾಸ್ ಮೆಂಬರ್ ಹೇಗಿರಬೇಕು ಅಂದರೆ, ಅವರಿಗೆ ಸರ್ಕಾರದ ಆದೇಶ ಬೇಕು ಅಂತಿಲ್ಲ. ಏನೇ ಒಂದು ಫ್ಲಡ್ ಆಕ್ಟಿವಿಟೀಸ್ ಅಥವಾ ಏನಾದರೂ ಆದಾಗ, ಅವಘಡಗಳು ತುಂಬಿದಾಗ ನೇರವಾಗಿ ಅವರಿಗೆ ಹೋಗಲಿಕ್ಕೆ ಒಂದು ಈ ರೆಡ್ ಕ್ರಾಸ್ ಲಾಂಛನವನ್ನು ಇಟ್ಕೊಂಡು ಅವರು ಹೋಗಿ ಸೇವೆ ಮಾಡಲಿಕ್ಕೆ ಅವರಿಗೆ ಒಂದು ವಿಶೇಷವಾದಂಥ ಅಧಿಕಾರ ಇದೆ. ಅದನ್ನು ಬಳಸ್ಕೊಂಡು ಯಾವುದೇ ದುರುಪಯೋಗ ಪಡಿಸಿಕೊಳ್ಳದೆ, ಈ ರೀತಿ ಮಂಗಳೂರಿನಲ್ಲಿ ಕಳೆದ 4-5 ವರ್ಷಗಳ ಹಿಂದೆ ವಿಮಾನ ಅಪಘಾತ ಆದಾಗ ರೆಡ್ ಕ್ರಾಸ್ ಮೆಂಬರ್ಗಳು ಬಹಳಷ್ಟು ಆಕ್ಟಿವಿಟಿಗಳನ್ನು ಮಾಡಿದ್ದಾರೆ. ಸೊ ಈ ಏನು ಹ್ಯುಮ್ಯಾನಿಟಿ ದೃಷ್ಟಿಯಿಂದ, ಯೂನಿವರ್ಸಾಲಿಟಿ ಅಂತ ಮತ್ತು ಇಂಪಾರ್ಶಾಲಿಟಿ ಅಂತ ಹೇಳ್ತೇವೆ ನಾವು, ಅಂದರೆ ಯಾವುದೇ ನಿಷ್ಪಕ್ಷಪಾತವಾಗಿ, ಯಾವುದೇ ಜಾತಿ ಮತ ಭೇದವನ್ನು ನೋಡದೆ, ಯಾವುದೇ ಪಕ್ಷ, ಯಾವುದೇ ಗಂಡಸು ಹೆಂಗಸು ಭೇದ ಭಾವ ಮಾಡದೆ ಎಲ್ಲರನ್ನು ನಿಷ್ಪಕ್ಷಪಾತವಾಗಿ ಅವರನ್ನ ನೋಡಬೇಕಾಗತ್ತೆ, ಸಮಾನ ರೀತಿಯಿಂದ. ಮತ್ತು ನ್ಯೂಟ್ರಾಲಿಟಿ ಅಂದರೆ ತಟಸ್ಥತೆ. ಅಂದರೆ ಏನು ಮಾಡಬೇಕು ಅಂತ ಹೇಳಿದರೆ, ಎಲ್ಲರನ್ನೂ ಒಂದೇ ರೀತಿ ನಾವು ನೋಡಬೇಕಾಗತ್ತೆ. ಯಾವನೋ ಒಬ್ಬ ರಿಚ್ ಮನುಷ್ಯ ಇದ್ದ, ಅವನಿಗೆ ಬೇರೆವಾದ ವಿಶೇಷವಾದ ಸವಲತ್ತು ಕೊಡೋದು, ಅದನ್ನು ಮಾಡಬಾರ್ದು. ಸೊ ನ್ಯೂಟ್ರಲ್ ಆಗಿ ಇರಬೇಕು. ಯಾವುದೇ ಪಕ್ಷದ ಪರವಾಗಿ ಕೆಲಸ ಮಾಡಬಾರ್ದು. ಸೊ ಯಾವುದೇ ರಾಜಕೀಯ ಪಕ್ಷಗಳನ್ನು ಗೋಜಿಗೂ ಹೋಗಬಾರ್ದು. ಸೊ ಈ ನ್ಯೂಟ್ರಲ್ ಆಗಿ, ಇಂಪಾರ್ಷಲ್ ಆಗಿ, ಹ್ಯುಮ್ಯಾನಿಟೇರಿಯನ್ ದೃಷ್ಟಿಯಿಂದ ಎಲ್ಲರ ಯೂನಿಟಿ ಅಂತ ಹೇಳ್ತಾರೆ, ಐಕ್ಯತೆಯನ್ನು, ಎಲ್ಲರನ್ನು ಒಟ್ಟುಗೂಡಿಸುವ ಪ್ರಯತ್ನ, ಜನರನ್ನು, ದೇಶವನ್ನು, ರಾಜ್ಯವನ್ನು ಒಡೆಯುವಂಥ ಕೆಲಸಗಳನ್ನು ಮಾಡಬಾರ್ದು. ಮತ್ತು ವಾಲಂಟರಿ ಸರ್ವಿಸ್ ಅಂತ ಇದೆ, ಸ್ವಯಂ ಪ್ರೇರಿತರಾಗಿ. ಇದಕ್ಕೆ ಒಂದು ಯಾರದೇ ಒಂದು ಆದೇಶ ಬೇಕು ಅಂತಿಲ್ಲ. ಯಾವುದೇ ದುರ್ಘಟನೆಗಳು ನಡೆದಾಗ ನೀವು ಹೋಗಿ ಕೆಲಸ ಮಾಡಿ ಅಂತೇಳಿ ಯಾರೂ ಸೈನ್ ಹಾಕಿ ಕೊಡಬೇಕಾಗಲ್ಲ. ಯಾಕೆಂದರೆ ಇದರಲ್ಲಿ ಸರ್ಕಾರಿ ಆದೇಶ ಬೇಕಾಗತ್ತೆ, ನೀವು ಹೋಗಿ ಮಾಡಿ ಅಂತೇಳಿ. ಇಲ್ಲದ್ರೆ ಯಾರು ಹೋಗಿ ಮಾಡಿದರೆ ಏನಾದರೂ ಅವಘಡಗಳಾದರೆ ತೊಂದರೆ ಇರ್ತದೆ. ಆದರೆ ವಾಲಂಟರಿ ಸರ್ವಿಸ್ ಆರ್ಗನೈಸೇಷನ್ಗಳಲ್ಲಿ, ಈ NGO ಆದಂಥ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ನಲ್ಲಿ ಯಾರು ಬೇಕಾದರೂ ಮೆಂಬರ್ ಆಗಿದ್ದರೆ ಈ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಿ ಅವರು ಹೋಗಿ ಅಲ್ಲಿ ಸೇವೆ ಮಾಡಲಿಕ್ಕಾಗತ್ತೆ. ಮತ್ತು ಸ್ವಾತಂತ್ರ್ಯತೆ ಅಂತೇಳಿ, ಇಂಡಿಪೆಂಡೆನ್ಸ್ ಅಂತೇಳಿ, ಇದೊಂದು ಸ್ವತಂತ್ರವಾದ ಸಂಘಟನೆ. ಯಾರ ಅಂಡರಿಗೆ ಇದು ಸಹ ಕೆಲಸ ಮಾಡೋದಿಲ್ಲ. ಸ್ವಯಂ ಡಿಸಿಷನ್ ಅವರೇ ತಗೊಳ್ತಾರೆ. ಒಂದು ಇಂಡಿಪೆಂಡೆನ್ಸ್ ಇದೆ, ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯದ ಮುಖಾಂತರ ಎಲ್ಲರ ಮಾನವೀಯ ದೃಷ್ಟಿಯಿಂದ ಸೇವೆ ಮಾಡುವಂಥ ವಿಶ್ವದ ಏಕೈಕ ಸಂಘಟನೆ. ಅಂದರೆ ಈಗ ಬೇರೆ ಬೇರೆ ಸಂಘಟನೆಗಳು ಇದೆ, ಯಾವುದು JC ಇರ್ಬೋದು, ಲಯನ್ಸ್ ಇರ್ಬೋದು, ಬೇರೆ ಎಲ್ಲ ಸಂಘಟನೆಗಳು ಇದೆ. ಇಲ್ಲಿ ಇದು ಯಾವುದೇ ಲಾಭದ ದೃಷ್ಟಿ ಇಲ್ಲದೆ ಮಾನವೀಯ ಕಳಕಳಿಯ ಸೇವೆ ಮಾಡುವಂಥ ಒಂದು ಸಂಘಟನೆ ಅಂತ ಇದ್ದರೆ ಅದು ರೆಡ್ ಕ್ರಾಸ್ ಸಂಸ್ಥೆ. ಸೊ ಪ್ರತಿಯೊಬ್ಬರು ಸಹ ರೆಡ್ ಕ್ರಾಸ್ನ ರೆಡ್ ಕ್ರಾಸ್ ಮೆಂಬರ್ ಆಗಿ ಮಾನವೀಯ ಸೇವೆಗಳನ್ನು ನಾವು ಮಾಡೋಣ. ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಯಾಕೆಂತ ಹೇಳಿದರೆ, ಜಾತಿ ಮತ ಧರ್ಮ ದೇಶ ಅಂತ ಹೇಳಿ ಜನರನ್ನು ಒಡೆಯುವ ಕೆಲಸಗಳು ನಡೀತಾ ಇದೆ. ಅದು ಆಗಬಾರ್ದು. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತ ಹೇಳುವ ಒಂದು ಭಾವನೆ ಬರಬೇಕು. ಎಲ್ಲರಿಗೂ ಸಹ ಹೆಲ್ಪ್ ಮಾಡಬೇಕು ಅಂತ ಒಂದು ಭಾವನೆ ನಮ್ಮಲ್ಲಿ ಬರಬೇಕಾದ್ರೆ ನಾವು ರೆಡ್ ಕ್ರಾಸ್ನ ತತ್ವಗಳನ್ನು, ಧ್ಯೇಯಗಳನ್ನು ನಾವು ಮನನ ಮಾಡಿಕೊಂಡು ನಾವು ಜನರ ಸೇವೆ ಮಾಡಲಿಕ್ಕೆ ಮನಸ್ಸು ಮಾಡಿದರೆ ಬಹುಶಃ ವಿಶ್ವ ಶಾಂತಿ, ಥ್ರೂ ಹ್ಯುಮ್ಯಾನಿಟಿ ಟು ಪೀಸ್ ಅಂತೇಳಿ, ಮಾನವೀಯ ಸೇವೆಯಿಂದ ನಾವು ಜಗತ್ತಿನಲ್ಲಿ ಶಾಂತಿ ನೆಲೆಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ.
ಅಂತಾರಾಷ್ಟ್ರೀಯವಾಗಿ ರೆಡ್ ಕ್ರಾಸ್ಗೆ ಒಂದು ವಿಶೇಷ ಮಾನ್ಯತೆ ಇದೆ. ನೀವು ಹೇಳಿದಾಗ ಅದಕ್ಕೆ ಯಾವುದೇ ರೀತಿಯ ಯಾರದೇ ಆದಂತಹ ಆದೇಶಗಳು ಬೇಡ. ರೆಡ್ ಕ್ರಾಸ್ ಸಂಸ್ಥೆ ನೇರವಾಗಿ ಹೋಗಿ ಎಲ್ಲಿಯೂ ಹೋಗಿ ತನ್ನ ಕೆಲಸಗಳನ್ನು ಮಾಡಿಕೊಡ್ಬಹುದು ಎನ್ನುವಂತಹ ಒಂದು ಅಧಿಕೃತವಾದಂತಹ ಒಂದು ಅದಕ್ಕೆ ಮುದ್ರೆ ಇದೆ. ಅದಕ್ಕಾಗಿ ಅದಕ್ಕೆ ರಾಷ್ಟ್ರಪತಿಯವರೇ ದೇಶದಲ್ಲಿ ಅಧ್ಯಕ್ಷರಾಗಿರ್ತಾರೆ. ಅವರ ನೇರ ಕೈ ಕೆಳಗೆ ಎಲ್ಲರೂ ಅದರ ಸ್ವಯಂ ಸೇವಕರಾಗಿರ್ತಾರೆ. ಈಗ ಜಿನೆವಾ ಒಪ್ಪಂದ ಎನ್ನುವಂತ ಒಂದು ಶಬ್ದ ಹೇಳಿದ್ರು. ಈ ಅಂತಾರಾಷ್ಟ್ರೀಯ ಮಾನ್ಯತೆಯಲ್ಲಿ ಜಿನೆವಾ ಒಪ್ಪಂದದ ಪಾತ್ರ ಏನು? ನೋಡಿ, ಜಿನೆವಾ ಒಪ್ಪಂದ ಅಂತ ಹೇಳಿದರೆ ಇದು 5 ಈ ಜಿನೆವಾ ಒಪ್ಪಂದ ಆಯಿತು. ಮೊದಲನೇ ಜಿನೆವಾ ಒಪ್ಪಂದ ಆಗಸ್ಟ್ 12ಕ್ಕೆ, ನಾವು ಜಿನೆವಾ ಒಪ್ಪಂದ ದಿನ ಅಂತ ನಾವು ಪ್ರತಿ ವರ್ಷ ಆಗಸ್ಟ್ 12ಕ್ಕೆ ನಾವು ಮಾಡ್ತೇವೆ. ಅದು 1864ರಲ್ಲಿ 1863ರಲ್ಲಿ ರೆಡ್ ಕ್ರಾಸ್ ಸಂಘಟನೆ ಸ್ಟಾರ್ಟ್ ಆಯಿತು. ಈ ಹೆನ್ರಿ ಡುನಾಟ್ ಅನ್ನೋರು ಈ ಸಂಘಟನೆಯನ್ನು ಮಾಡಿ ಒಂದು ರೂಲ್ ಮಾಡಿದರು. ಎಲ್ಲರಿಗೂ ಯುದ್ಧ ಕಾಲದಲ್ಲಿ ಎಲ್ಲರೂ ಹೋಗಿ ನಾವು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ಒಂದು ಸಂಘಟನೆ ಮಾಡಿ ಒಂದು ಲಾಂಛನವನ್ನು ಬಳಸ್ಕೊಂಡು ಅಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿ. ಸೊ ಫಸ್ಟ್ ಇಂಟರ್ನ್ಯಾಷನಲ್ ಜಿನೆವಾ ಕನ್ವೆನ್ಷನ್ ಟ್ರೀಟಿ ಅಂತ ಹೇಳ್ತೇವೆ, ಒಪ್ಪಂದ 1864ರಲ್ಲಿ ನಡೆಯಿತು. ಅದರ ನಂತರ ಬೇರೆ ಬೇರೆ ಹೊಸ ಹೊಸ ರೂಲ್ಸ್ಗಳು, ಅದಕ್ಕೆ ಬದಲಾವಣೆಗಳಾದವು. 1906ರಲ್ಲಿ 2ನೇ ಜಿನೆವಾ ಒಪ್ಪಂದ ಬಂತು. 1919ರಲ್ಲಿ 3ನೇ ಜಿನೆವಾ ಒಪ್ಪಂದ ಬಂತು. 1949ರಲ್ಲಿ 4ನೇ ಜಿನೆವಾ ಒಪ್ಪಂದ ನಡೆಯಿತು. ಈಗ ಮೊನ್ನೆ ತಾನೇ ಇಂಡಿಯಾ ಪಾಕಿಸ್ತಾನ ವಾರ ಆಯಿತು. ನಮಗೆಲ್ಲ ಗೊತ್ತಿದೆ, ನಮ್ಮ ಮೇಜರ್ ಅಭಿನಂದನ್ ಅವರನ್ನು ಪಾಕಿಸ್ತಾನ ಕ್ಯಾಪ್ಚರ್ ಮಾಡಿತು. ಅವರು ಹೆಲಿಕಾಪ್ಟರ್ ಏನೋ ಕ್ರ್ಯಾಶ್ ಆಗಿ, ಮಿಗ್ ಕ್ರ್ಯಾಶ್ ಆಗಿ ಅವರ ಪಾಕಿಸ್ತಾನದ ವಾಯು ಪ್ರದೇಶಗಳಲ್ಲಿ ಹೋಗಿ ಬಿದ್ದರು. ಅವರನ್ನು ಪಾಕಿಸ್ತಾನ ಕ್ಯಾಪ್ಚರ್ ಮಾಡಿತ್ತು. ಬಟ್ ಪಾಕಿಸ್ತಾನಕ್ಕೆ ಈ ಅಭಿನಂದನನ್ನು ಮುಟ್ಲಿಕ್ಕೆ ಸಹ ಒಂದು ಅವರಿಗೆ ಯಾವುದೇ ರೀತಿಯ ತೊಂದರೆ ಮಾಡಲಿಕ್ಕೆ ಸಹ ಒಪ್ಪಂದದ ಪ್ರಕಾರ ಅವರಿಗೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ, ಒಂದು ಮೊದಲು 1864ರಲ್ಲಿ ಜಿನೆವಾ ಒಪ್ಪಂದ ಆದಾಗ ಕೇವಲ 12 ರಾಷ್ಟ್ರಗಳು ಅದಕ್ಕೆ ಸೈನ್ ಹಾಕಿದ್ವಿ. ಈಗ 1949ರಲ್ಲಿ, ಈಗ 2015ರಲ್ಲಿ 196 ರಾಷ್ಟ್ರಗಳು ಇದಕ್ಕೆ ಸೈನ್ ಹಾಕಿದ್ದೇವೆ. ಈ ಜಿನೆವಾ ಒಪ್ಪಂದಕ್ಕೆ ಸೈನ್ ಹಾಕಿದ ಮೇಲೆ ಅದರಲ್ಲಿ ಏನೇನು ರೂಲ್ಸ್ಗಳಿದೆ ಅದನ್ನು ನಾವು ಒಪ್ಪಿಕೊಳ್ಬೇಕು, ಮಾಡಬೇಕು. ಅದರ ಪ್ರಕಾರ ಯುದ್ಧ ಖೈದಿಗಳನ್ನು ಪ್ರೀತಿಯಿಂದ ನೋಡ್ಕೋಬೇಕು, ಅವರಿಗೆ ಆಹಾರ ನೀರು ಕೊಡಬೇಕು ಕಾಲ ಕಾಲಕ್ಕೆ, ಅವ್ರನ್ನ ಗೌರವಯುತವಾಗಿ ನೋಡಿಕೊಳ್ಬೇಕು, ಅವರಿಗೆ ಟಾರ್ಚರ್ ಮಾಡಬಾರ್ದು, ಅವರಿಗೆ ಹಿಂಸೆ ಮಾಡಬಾರ್ದು, ಅವರಿಗೆ ಫೋನ್ ಸೌಲಭ್ಯ ಕೊಡಬೇಕು, ಅವರಿಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಫಿಸಿಕಲಿ ಮೆಂಟಲಿ ಟಾರ್ಚರ್ ಮಾಡಬಾರ್ದು. ಇಂತಹ ಎಲ್ಲ ವಿಷಯಗಳನ್ನು ಅದರಲ್ಲಿ ಹಾಕಿದ್ದಾರೆ. ಈ ಕಾರಣದಿಂದಲೇ ಮೊನ್ನೆ ನಮ್ಮ ಮೇಜರ್ ಅಭಿನಂದನ್ ಅವರನ್ನು ಪಾಕಿಸ್ತಾನದ ಕೈಸರೆ ಆದರೂ ಸಹ ಅವರು ಗೌರವಯುತವಾಗಿ ನಮ್ಮನ್ನು ಹಿಂದೆ ಕಳಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಬೇರೆ ಬೇಕಾದಷ್ಟು ಅದರ ವಿಚಾರಗಳು ಇದೆ. ಆದರೆ ನಾನು ಇಲ್ಲಿ ಏನು ಹೇಳೋದಂದರೆ, ಎಲ್ಲ ರಾಷ್ಟ್ರಗಳು ಈ ಜಿನೆವಾ ಒಪ್ಪಂದವನ್ನು ಒಪ್ಪಿಕೊಂಡ ಕಾರಣ, ಈ ರೆಡ್ ಕ್ರಾಸ್ ಸಂಘಟನೆ ಇರುವ ಕಾರಣ ಈ ರೀತಿಯ ನಮಗೆ ಒಂದು ಆರೋಗ್ಯಕರ ವಾತಾವರಣ ಸೃಷ್ಟಿಯಾಗಿದೆ. ಇಂತಹ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಇರುವುದರಿಂದಲೇ ಯುದ್ಧ ಆದರೂ ಸಹ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸಗಳು ಈ ಜಿನೆವಾ ಒಪ್ಪಂದದಿಂದ ಆಗಿದೆ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಮೇ 8 ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ. ಈ ದಿನಾಚರಣೆಯ ಉದ್ದೇಶಗಳೇನು, ರೆಡ್ ಕ್ರಾಸ್ ಸಂಸ್ಥೆ ಅಂದರೆ ಏನು, ಇದರ ಮೂಲಕವಾಗಿ ಹೇಗೆ ನಾವು ಮಾನವೀಯ ಸೇವೆಗಳನ್ನು ಶಾಂತಿಗಾಗಿ ಉಪಯೋಗ ಮಾಡಬಹುದು ಎನ್ನುವಂತಹ ಒಂದು ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಕೊಡ್ತಾ ಇದ್ದಾರೆ. ಅವರು ಜಿಲ್ಲೆಯ ರೆಡ್ ಕ್ರಾಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದವರು. ಹಾಗಾಗಿ ಅವರಾದ ಅಧಿಕೃತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಅವರೇ, ಈಗ ಕೊನೆಗಾಗಿ ರೆಡ್ ಕ್ರಾಸ್ ಸಂಸ್ಥೆಯ ಮೂಲಕ ಏನು ಸಂದೇಶ ಕೊಡ್ತಾ ಇದ್ದೀರಿ? ಒಂದು ಸ್ಮಾಲ್ ಕರೆಕ್ಷನ್. ನಾನು ದಕ್ಷಿಣ ಕನ್ನಡ ಜಿಲ್ಲಾ ರೆಡ್ ಕ್ರಾಸ್ನ ಚೇರ್ಮನ್ ಆಗಿ ನಾನು ಕೆಲಸ ಮಾಡಿದ್ದು. ಯಾಕೆಂದರೆ ಅಧ್ಯಕ್ಷರು ಜಿಲ್ಲಾಧಿಕಾರಿಯವರೇ ಇರ್ತಾರೆ. ಯಾವುದೇ ಜಿಲ್ಲೆಗೆ ಅಧ್ಯಕ್ಷರು ಜಿಲ್ಲಾಧಿಕಾರಿ. ಈಗ ಗೊಂದಲ ಇರುವುದಲ್ಲಿ ಚೇರ್ಮನ್ ಮತ್ತು ಅಧ್ಯಕ್ಷ ಅಂದರೆ 2 ಶಬ್ದಗಳ ವ್ಯತ್ಯಾಸ. ನಾನೀಗ ತಾನೇ ಹೇಳಿದೆ, ದೇಶದಲ್ಲಿ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿರ್ತಾರೆ, ಚೇರ್ಮನ್ ಅಂತ ಹೇಳಿ ಅದು ಒಂದು ಚುನಾಯಿತ ಪ್ರತಿನಿಧಿಗಳು ಒಬ್ಬರು ಇರ್ತಾರೆ. ಹಾಗೆ ರಾಜ್ಯದಲ್ಲಿ ಗವರ್ನರ್ ಅವರು ಅಧ್ಯಕ್ಷರು ಇರ್ತಾರೆ, ಒಬ್ಬರು ಚೇರ್ಮನ್ ಇರ್ತಾರೆ, ಜಿಲ್ಲೆಗೆ ಒಬ್ಬರು ಚೇರ್ಮನ್. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯವರು ಅಧ್ಯಕ್ಷರಾಗಿರ್ತಾರೆ. ಕನ್ನಡಕ್ಕೆ ಭಾಷಾಂತರಿಸುವಾಗ ಚೇರ್ಮನ್ ಅಂದರೆ ಅಧ್ಯಕ್ಷ ಅಂತಲೇ ಆಗ್ತದೆ. ಒಬ್ಬರನ್ನು ಕಾರ್ಯಾಧ್ಯಕ್ಷ ಅಂತ ಮಾಡಬಹುದು ಬೇಕಿದ್ರೆ. ಸಭಾಪತಿಗಳು ಅಂತ ಹೇಳ್ತಾರೆ. ಸಭಾಪತಿಗಳು, ಚೇರ್ಮನ್ ಅಂದರೆ ಸಭಾಪತಿಗಳು, ಮತ್ತೆ ಅಧ್ಯಕ್ಷರು ಅಂದರೆ ಪ್ರೆಸಿಡೆಂಟ್ ಅಂತ ಹೇಳಿ ಅದು ಹಾಗೆ ಇರ್ತದೆ. ಸೊ ನಾನು ಸಭಾಪತಿಯಾಗಿ 1 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ. ಸೊ ರೆಡ್ ಕ್ರಾಸ್ನ ತತ್ವಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ದೇನೆ. ಈಗ ನಮ್ಮ ಹೆನ್ರಿ ಡುನಾಟ್ ಅನ್ನೋರು 1829ರಲ್ಲಿ ಹುಟ್ಟಿ 1864ರಲ್ಲಿ ರೆಡ್ ಕ್ರಾಸ್ ಸಂಘಟನೆಯನ್ನು ಹುಟ್ಟಾಕಿದರು. ಅವರು ಮಾಡಿದಂತಹ ಈ ಕೆಲಸಕ್ಕೆ 1901ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟರು.
ಸೊ ಅಂಥ ಒಂದು ಅತ್ಯುನ್ನತವಾದಂಥ ಕೆಲಸವನ್ನು ಅವ್ರು ಮಾಡಿದರು. ಇವತ್ತು ನಾವು ಪ್ರತಿದಿನ ಅವರನ್ನು ನೆನೆಸ್ಕೊಳ್ಬೇಕು. ನಿಜವಾಗಿ ಅದೊಂದು ಅಮೋಘವಾದ ಕಲ್ಪನೆ ಅದು. ಯಾಕೆಂತ ಹೇಳಿದರೆ, ಇಲ್ಲಾಂದ್ರೆ ಈಗ ಯುದ್ಧ ಆಗುವಾಗ ಯಾರಿಗೂ ಸಹ ದ್ವೇಷದ ಕಿಡಿ ಹೊತ್ತಿದಾಗ ಅಲ್ಲಿ ಪ್ರೀತಿಗೆ ಅವಕಾಶನೇ ಇರುವುದಿಲ್ಲ, ಯುದ್ಧಾಳುಗಳನ್ನು ನೋಡಿಕೊಳ್ಳಿಕ್ಕೆ ಯಾರು ಇರುವುದಿಲ್ಲ. ಅಂಥ ಸಂದರ್ಭಗಳಲ್ಲಿ ಈಗ ಅವರು ಮಾಡಿದಂತಹ ಇವತ್ತು ಕೆಲಸದಿಂದಾಗಿ ಯುದ್ಧ ನಡೆದಾಗಲೂ ಅಲ್ಲಿ ಮಾನವೀಯತೆಯನ್ನು ಸೃಷ್ಟಿಸುವಂಥ ಕೆಲಸಗಳು ನಡೀತಾ ಇದೆ. ಸೊ ಈ ಕಾರಣದಿಂದ ನಾವೆಲ್ಲ ರೆಡ್ ಕ್ರಾಸ್ ಮೆಂಬರ್ ಆಗೋಣ, ರೆಡ್ ಕ್ರಾಸ್ ಸದಸ್ಯರಾಗೋಣ. ರೆಡ್ ಕ್ರಾಸಿನ ಪ್ರಿನ್ಸಿಪಲ್ ಮೋಟೋ ಏನಿದೆ, ಮಾನವೀಯತೆಯಿಂದ ಶಾಂತಿ ಕಡೆಗೆ ಹೆಜ್ಜೆ ಹಾಕೋಣ. ಮತ್ತು ರೆಡ್ ಕ್ರಾಸಿನ ಪ್ರಿನ್ಸಿಪಲ್ಗಳೇನಿದೆ, ಏನು ಹ್ಯುಮ್ಯಾನಿಟಿ ಇರ್ಬೋದು, ಯುನಿಟಿ ಇರ್ಬೋದು, ಯೂನಿವರ್ಸಾಲಿಟಿ ಇರ್ಬೋದು, ಮತ್ತು ಇಂಡಿಪೆಂಡೆನ್ಸ್ ಇರ್ಬೋದು, ವಾಲಂಟ್ರಿ ಸರ್ವಿಸ್ ಇರ್ಬೋದು, ಎಲ್ಲವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋಣ. ಒಬ್ಬ ಪ್ರಾಮಾಣಿಕವಾದ ರೆಡ್ ಕ್ರಾಸ್ ಮೆಂಬರ್ ಆಗಿ ಸಮಾಜದ ಸೇವೆ ಮಾಡೋಣ. ಆ ಮುಖಾಂತರ ಮಾನವೀಯತೆಯನ್ನು ಎತ್ತಿ ಹಿಡಿಯುವುದರ ಮುಖಾಂತರ ಸಮಾಜದಲ್ಲಿ ಶಾಂತಿ ನೆಲೆಸುವ ಪ್ರಯತ್ನಕ್ಕೆ ನಾವೆಲ್ಲ ಕೈ ಜೋಡಿಸೋಣ. ಹಾಗೆ ಮಾಡಿದರೆ ಒಂದು ಸುಂದರವಾದ ಆರೋಗ್ಯಕರವಾದ ಸಮಾಜ ನಿರ್ಮಾಣ ಆಗ್ಬೋದು. ಅದರಿಂದ ವಿಶ್ವದ ಶಾಂತಿಗೆ ಒಂದು ಪೂರಕವಾದ ವಾತಾವರಣ ಆಗ್ತದೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ನಾವೆಲ್ಲರೂ ತಟಸ್ಥ ಧೋರಣೆಯಿಂದ ಯಾವಾಗಲೂ ಗಲಾಟೆ ಅಥವಾ ಯುದ್ಧ ಎನ್ನುವುದು ಯಾವುದೇ ಕಾರಣಕ್ಕಾಗ್ಬೋದು, ಆದರೆ ಆ ಕಾರಣ ನಮಗೆ ಅಗತ್ಯ ಇಲ್ಲ. ನಾವೆಲ್ಲರೂ ಮಾನವೀಯ ಮೌಲ್ಯಗಳ ಮೂಲಕವಾಗಿ ಎಲ್ಲರೂ ಸಮಾನರು ಎನ್ನುವ ರೀತಿಯಲ್ಲಿ ಸಮಾಜಕ್ಕಾಗಿ ಸ್ಪಂದಿಸಬೇಕು, ಸಮಾಜದ ಸೇವೆ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಇರುವಂತಹ ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರಾಗುವ ಮೂಲಕವಾಗಿ ನಮ್ಮಲ್ಲಿಯೂ ಆ ಒಂದು ಧ್ಯೇಯ ಉದ್ದೇಶಗಳನ್ನು ಅಳವಡಿಸಿಕೊಳ್ಳೋಣ ಎನ್ನುವಂತಹ ಸಂದೇಶವನ್ನು ನೀಡುತ್ತಾ, ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಒಂದು ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಪರಿಪಾಲಿಸುವ ಪ್ರಯತ್ನ ಮಾಡೋಣ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೇ.